ನಾವು ಬೇರೆ ಯಾವುದಕ್ಕೂ ಅಪೋಸ್ ಮಾಡಲಿಲ್ಲ. ಈಗ ಸ್ಕೂಲ್ ಕಾಲೇಜಸ್ ಎಲ್ಲ ಫೆಸ್ಟಿವಲ್ಸ್ ನೀವು ಮಾಡ್ತೀರಾ, ಹಿಂದೂ ಕಾಮನ್ ಎಲ್ಲ. ನಾವು ಯಾವುದಕ್ಕೂ ಅಪೋಸ್ ಮಾಡಲಿಲ್ಲ. ಆ ಡೇಸ್, ಒಂದ್ ನಿಮಿಷ ಸರ್, ಆ ಡೇಸ್ಗೆ ಇಸ್ಲಾಂ ನೀವು ಅದಕ್ಕೆ ಹೋಗಬೇಡಿ, ಇವತ್ತು ಓಣಂ ಇದೆ, ಇವತ್ತು ಹೋಲಿ ಇದೆ, ನೋ ಬಡಿ ಆರ್ ಅಬ್ಸೆಂಟ್, ಎವ್ರಿಬಡಿ ಆರ್ ಕಮೆಂಟ್. ನಾವಂತ ಕೇಳ್ತಿರೋದು ನಮ್ದು ಹಿಜಾಬ್, ದಟ್ ಈಸ್ ದ ಇಸ್ಲಾಮಿಕ್ ರೂಲ್, ನಮ್ದು ಪಾರಂಪರೆ, ವಿ ಹ್ಯಾವ್ ಟು ಡೂ ದಟ್. ಈಗ ಗೌರ್ಮೆಂಟ್ ಟೈಮ್ ತಗೊಳ್ಳಿ, ಸೊ ಅಷ್ಟು ತನಕ ಆಗ್ಲಿಯಲ್ಲ, ನಿಮ್ಗೆ ಯಾಕೆ ಅದು ಅಪೋಸ್? ಕಾಲೇಜ್ ಪ್ರಿನ್ಸಿಪಲ್ಗೆ ಯಾಕೆ ಅಪೋಸ್? ನೀವೇ ಹೇಳಿದ್ರಂತೆ ಇವತ್ತು ಬರಬಾರ್ದು, ಗೇಟಿನ ಹೊರಗಡೆ ಇರಬೇಕು ಮಕ್ಕಳಂತ, ಹಾಗೆ ಆಗ್ತದೆ. ಈ ಸ್ಟೂಡೆಂಟ್ಸ್ ಅಲ್ಲಿ ಕಾಂಟ್ರವರ್ಸಿ ಮಾಡಬಾರ್ದಲ್ಲ ಸರ್? ಸ್ಟೂಡೆಂಟ್ಸ್ ಆರ್ ವಾಟ್? ಈಗ ಈ ತರ ಮಾಡಿದ್ರೆ ಹಿಂದೂ ಮಕ್ಕಳಲ್ಲಿ ಮುಸ್ಲಿಮರ ಮಕ್ಕಳು ಭೇದ ಬರುತ್ತೆ. ಆವಾಗ ಅವರು ಮನಸ್ತಾಪ ಆಗ್ತದೆ. ವಿದ್ಯೆ ಕಲಿಯೋ ಬದಲು ಅವ್ರ ತಲೆ ಮೇಲೆ ಬೇರೆ ಬರುತ್ತೆ.